ಮಂಗಳೂರು ಹೊರವಲಯದ ಹಳೆ ಅಂಗಡಿ ಪಾವಂಜೆಯ ಇತಿಹಾಸ ಪ್ರಸಿದ್ಧ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ ನಡೆದಿದೆ. ವಿಶಾಲವಾದ ಕೆರೆಯಲ್ಲಿ ನೂರಾರು ಮೀನುಗಳು ಇತರ ಜಲಚರಗಳು ಸಾವನ್ನಪ್ಪಿದ್ದು ಏಕಾಏಕಿ ವಿದ್ಯಮಾನದಿಂದ ಭಕ್ತರು ಆಘಾತಕ್ಕೊಳಗಾಗಿದ್ದಾರೆ. ಮೀನುಗಳು ಸಾವಿನಿಂದ ಕೆರೆಯ ನೀರು ಮಲಿನಗೊಂಡಿದ್ದು ಪರಿಸರದಲ್ಲಿ ದುರ್ನಾತ ಬೀರ್ತಾ ಇವೆ. ಇನ್ನು ಕೆರೆ ಸ್ವಚ್ಛಗೊಳಿಸದ ಕಾರಣ ಮೀನುಗಳು ಸಾವನ್ನಪ್ಪಿವೆ ಎಂದು ಸ್ಥಳೀಯರು ಶಂಕೆ ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದು ಆಘಾತಕಾರಿಯಾಗಿರುವಂತಹ ವಿಚಾರ. ಮಂಗಳೂರು ಹೊರವಲಯದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧವಾಗಿರುವಂತಹ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಕೆರೆಯಲ್ಲಿರುವಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ಈ ದೃಶ್ಯಗಳಲ್ಲಿ ಮೀನುಗಳ ಮಾರಣ ಹೋಮ ನಡೆದಿದೆ. ದೇವಸ್ಥಾನದ ಪವಿತ್ರವಾಗಿರುವಂತಹ ಕೆರೆ, ಆ ಕೆರೆಯಲ್ಲಿ ತಾವು ನೋಡ್ತಾ ಇರುವಂತಹ ದೃಶ್ಯಾವಳಿ ಮೀನುಗಳ ಮಾರಣ ಹೋಮ ನಡೆದಿದೆ. ಮೀನುಗಳು ಮೃತಪಟ್ಟಿರುವಂಥದ್ದು, ಸಾವನ್ನಪ್ಪಿರುವಂತಹ ದೃಶ್ಯಾವಳಿಗಳನ್ನು ತಾವು ನೋಡ್ತಾ ಇದ್ದೀರಾ. ಯಾಕೆ ಈ ರೀತಿ ಆಯಿತು ಅಂತ ಬಂದಾಗ ಹೇಳುವಂತಹ ವಿಚಾರವೇ ಬೇರೆ. ಕೆಲವರು ಇನ್ನೇನೋ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳ್ತಾ ಇರುವಂತಹ ಪ್ರಕಾರ ಕೆರೆಯ ನೀರು ಮಲಿನವಾಗಿದೆ, ಅಲ್ಲಿ ಕೆರೆಯ ನೀರನ್ನು ಸರಿಯಾಗಿ ಸ್ವಚ್ಛಗೊಳಿಸಿದ ಕಾರಣ ಮೀನುಗಳು ಸಾವನ್ನಪ್ಪಿದೆ ಅನ್ನುವಂತಹ ವಿಚಾರವನ್ನು ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಹೇಳುವಂತಹ ವಿಚಾರವೇ ಬೇರೆಯಾಗಿದೆ. ಒಟ್ಟಿನಲ್ಲಿ ಅಲ್ಲಿ ಆ ಕೆರೆಯಲ್ಲಿ ಮೀನುಗಳು ಸಾವನ್ನಪ್ಪಿರುವಂಥ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಾ. ಇದು ದುರ್ನಾತ ಬೀರ್ತಾ ಇದೆ. ಜೊತೆಗೆ ಪರಿಸರದಲ್ಲಿ ದುರ್ನಾತವನ್ನು ಬೀರುವ ಮೂಲಕ ಆ ಭಾಗದ ಜನರಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ. ಇದಕ್ಕಿಂತ ಕೂಡ ಜಾಸ್ತಿಯಾಗಿ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ ಏನಿದೆ ಇದು ನಿಜವಾಗ್ಲೂ ಕೂಡ ಅನೇಕ ಭಕ್ತರಿಗೆ ಆಘಾತಕಾರಿಯಾಗಿರುವಂತಹ ವಿಚಾರವಾಗುವುದು ಕೂಡ ಸುಳ್ಳಲ್ಲ.